ಚರ್ಮುರಿ ಹಬ್ಬ ಅಂತ ಮಾಡ್ತಿದ್ದಾರೆ. ದಯವಿಟ್ಟು ನಿಮ್ಮ ಫ್ಯಾಮಿಲಿಯನ್ನು ಕರ್ಕೊಂಡ್ಬನ್ನಿ, ನಿಮ್ಮ ಕುಟುಂಬಸ್ಥರನ್ನು ಕರ್ಕೊಂಡ್ಬನ್ನಿ, ಹೆಚ್ಚಾಗಿ ಮಕ್ಕಳನ್ನು ಕರ್ಕೊಂಡ್ಬನ್ನಿ. ಮಕ್ಕಳಿಗೆ ಬೇಕಾದಂಥ ಚರ್ಮುರಿಯಲ್ಲಿ ತಯಾರು ಮಾಡುವಂಥ ಎಲ್ಲ ಖಾದ್ಯಗಳು ಇಲ್ಲಿದೆ. ದಯವಿಟ್ಟು ಕರ್ಕೊಂಡ್ಬನ್ನಿ. ಒಂದು ಒಳ್ಳೆ ಸಂದರ್ಭನ ಮಿಸ್ ಮಾಡ್ಕೋಬೇಕು. ಚನ್ಮುರಿಯನ್ನೇ ಒಂದು ಜಾತ್ರೆಯ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅಂತ 10-13 ವೆರೈಟಿಯ ಚನ್ಮುರಿ ಇವತ್ತು ನಮಗೆ ಇಲ್ಲಿ ಇದೊಂದೇ ಜಾಗದಲ್ಲಿ ಸಿಗ್ತಾ ಇದೆ. ಎಲ್ಲವೂ ಕೂಡ ನಮಗೆ ಹೊಸತ್ತು, ನನಗೆ ಕೂಡ ಹೊಸತ್ತು. ನಾನು ಇದುವರೆಗೆ ಆ ರೀತಿಯಾಗಿ ತುಂಬ ವೆರೈಟಿಯ ಚನ್ಮುರಿಯನ್ನು ಟೇಸ್ಟ್ ಮಾಡಲಿಲ್ಲ. ಇವತ್ತು ಅದಕ್ಕಿರುವಂಥ ಒಂದು ಅಪರ್ಚುನಿಟಿ ಕೂಡ ಸಿಕ್ಕಿದೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.